ಕಡಬ ತಾಲೂಕಿನ ಪುಂಚಪಾಡಿ ಎಂಬಲ್ಲಿ ದಲಿತ ಕುಟುಂಬಕ್ಕೆ ಸೇರಿದ ಮಹಿಳೆಯೊಬ್ಬರ ಮೇಲೆ ವೆಂಕಟರಮಣ ಭಟ್ ಹಾಗೂ ಅವರ ಮಗ ನರೇಶ್ ಭಟ್ ಎಂಬುವರು ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿ ಜೀವ ಬೆದರಿಕೆ ಒಡ್ಡಿ ಮಾನಭಂಗ ಪ್ರಯತ್ನ ನಡೆಸಿದ್ದಾರೆ. ಈ ಬಗ್ಗೆ ಬೆಳ್ಳಾರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕು, ಇಲ್ಲವಾದರೆ ಮುಂದಿನ 15 ದಿನಗಳೊಳಗೆ ಪುತ್ತೂರು ಡಿವೈಎಸ್ಪಿ ಕಚೇರಿ ಮುಂಭಾಗ ಧರಣಿ ನಡೆಸುವುದಾಗಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಮುಖಂಡ ಆನಂದ ಬೆಳ್ಳಾರೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪುತ್ತೂರು ಪತ್ರಿಕಾ ಭವನದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುಂಚಪಾಡಿಯ ನಾಗರತ್ನಮ್ಮ ಎಂಬುವರಿಗೆ ಸೇರಿದ ಸ್ಥಳದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಂತಹ ಮಡಿಕೇರಿಯ ಕರಿಕೆ ನಿವಾಸಿ ಪುಷ್ಪ ಎಂಬುವರ ಮೇಲೆ ಈ ಆರೋಪಿಗಳು ದೈಹಿಕ ಹಲ್ಲೆ ನಡೆಸಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ತಕ್ಷಣ ಅವರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು. ಕುರಿಯ ಗ್ರಾಮದ ದೇರ್ಕಜ್ ನಿವಾಸಿಗಳಾದ ವೆಂಕಟರಮಣ ಭಟ್ ಹಾಗೂ ಅವರ ಪುತ್ರ ನರೇಶ್ ಭಟ್ ಕಾರಿನಲ್ಲಿ ಬಂದು ಕೂಲಿ ಕೆಲಸ ಮಾಡ್ತಾ ಇದ್ದ ಪುಷ್ಪ ಅವರಿಗೆ ದೈಹಿಕ ಹಾಗೂ ಮಾನಸಿಕ ತೊಂದರೆ ನೀಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ಶ್ರೀಮತಿ ನಾಗರತ್ನವರ ಜಾಗದಲ್ಲಿ ಶ್ರೀಮತಿ ಪುಷ್ಪ ಇವರು ಕಳೆದ 3 ವರ್ಷಗಳಿಂದ ಕೆಲಸವನ್ನ ಮಾಡ್ತಿದ್ದಾರೆ. ಸಂತ್ರಸ್ತೆಯಾದ ಪುಷ್ಪ ನಮ್ಮ ಜೊತೆ ಇದ್ದಾರೆ. ಈ ಸಂದರ್ಭದಲ್ಲಿ ದಿನಾಂಕ 16/8/2023 ಬೆಳಿಗ್ಗೆ ಗಂಟೆ ಸುಮಾರು 9:45 ಹೊತ್ತಿಗೆ ಒಂದು ಬಿಳಿಯ ಕಾರ್ ಬರ್ತದೆ, KA 21Z5303. ಈ ಕಾರಲ್ಲಿ 2 ಜನ ಬರ್ತಾರೆ. ಇವರು ಕೆಲಸ ಮಾಡ್ತಾರೆ. ಇವರ ಅಕ್ಕಪಕ್ಕದಲ್ಲಿ ಕೂಡ ಇತರ ಕೆಲಸ ಮಾಡ್ತಾ ಇರ್ತಾರೆ. ಇವರು ಫಸ್ಟ್ ಆಫ್ ಆಲ್ ಬರುವಂತ ದಾರಿಯಲ್ಲಿ ಪುಷ್ಪರವರು ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಕಾರನ್ನು ನಿಲ್ಲಿಸ್ತಾರೆ. ಇಬ್ಬರು ಇಳಿತಾರೆ. ಹಿಡಿದುಬಿಟ್ಟು, ನೀವು ಯಾರು, ಇಲ್ಲಿ ಯಾರು ಕೆಲಸ ಮಾಡಲಿಕ್ಕೆ, ನೀವು ಯಾರು, ಇಲ್ಲಿಂದ ಹೋಗಲೇಬೇಕು, ಇಲ್ಲಾಂದ್ರೆ ನಿಮ್ಮನ್ನು ಕೊಂದು ಇದೇ ಜಾಗದಲ್ಲಿ ನಾವು ನಿಮ್ಮನ್ನು ಹೂತಾಕ್ತೇವೆ ಅನ್ನುವಂಥ ಬೆದರಿಕೆಯನ್ನು ಹಾಕ್ತಾರೆ. ಹಾಗೆ ಇವರು ಪ್ರಶ್ನೆ ಮಾಡಿದಾಗ ಮತ್ತೆ ಅವರು ಅವ್ಯಾಶ ಶಬ್ದಗಳಿಂದ ಬೈತಾರೆ. ಅವ್ಯಾಶ ಶಬ್ದಗಳಿಂದ ಬೈದು ನಂತರ ಕೆನ್ನೆಗೆ ಕೂಡ ಹೊಡಿತಾರೆ. ಕೆನ್ನೆಗೆ ಹೊಡೆದಂಥ ಸಂದರ್ಭದಲ್ಲಿ ಇವರನ್ನ ವೆಂಕಟರಮಣ ಭಟ್ ಮತ್ತು ಅವರ ಮಗ ನರೇಶ್ ಭಟ್, ವೆಂಕಟರಮಣ ಭಟ್ ಏನು ಮಾಡ್ತಾರೆ, ಹೊಡೆದಂಥ ಸಂದರ್ಭದಲ್ಲಿ ನರೇಶ್ ಭಟ್ ಅವರು ಇವರನ್ನ ದೂಡಿ ಹಾಕ್ತಾರೆ. ದೂಡಿ ಹಾಕಿ ವೆಂಕಟರಮಣ ಭಟ್ ಮತ್ತು ನರೇಶ್ ಭಟ್ ಬಟ್ಟೆಯನ್ನು ಹಿಡಿದು ಎಳಿತಾರೆ. ಮಾನಭಂಗಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತಾರೆ. ಆಗ ಇವರು ಕಿರಿಚಾಡ್ತಾರೆ. ಕಿರಿಚಾಡಿದ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಇತರ ಜನಗಳು ಬರುವಾಗ ಇವರು ಕಾರಲ್ಲಿ ಓಡಿ ಹೋಗ್ತಾರೆ. ಈ ಘಟನೆಯನ್ನು ಈಗಾಗಲೇ ಬೆಳ್ಳಾರೆ ಠಾಣಾಧಿಕಾರಿಗಳ ಮುಖಾಂತರ ದೂರರ್ಜಿಯನ್ನು ನೀಡಿ ಪ್ರಕರಣ ಸಂಖ್ಯೆ 51/2023 ಪ್ರಕರಣ ದಾಖಲಾಗಿದೆ. ನಾವು ಶ್ರೀಮತಿ ಪುಷ್ಪರವರಿಗೆ ಆಗಿರ್ತಕ್ಕಂಥ ಜಾತಿ ನಿಂದನೆ, ಕೊಲೆ ಬೆದರಿಕೆ, ಜೀವ ಬೆದರಿಕೆ, ಹಲ್ಲೆ ಮತ್ತು ಮಾನಭಂಗ ಯತ್ನ ಎಲ್ಲವನ್ನ ಇಟ್ಟುಕೊಂಡು ಆದಷ್ಟು ಬೇಗ ಇಬ್ಬರು ಆರೋಪಿಗಳೇನಿದ್ದಾರೆ ತೋರಿಸಿದೇವ ಅವರನ್ನು ಕೂಡಲೇ ಬಂಧಿಸಬೇಕು. ಬಂಧಿಸಲಿಲ್ಲ ಅಂತ ಆದರೆ ಇದಕ್ಕೆ ಮೂಲ ತನಿಖಾಧಿಕಾರಿಗಳು ಗಾನ ಮೇಡಮ್ DYSP ಅವರ ಕಚೇರಿಯ ಮುಂದೆ 15 ದಿನದಲ್ಲಿ ಬಂಧನ ಆಗದಿದ್ದರೆ ಅವರ ಕಚೇರಿ ಎದುರುಗಡೆ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಹೇಳ್ತಾ ಇದ್ದೇವೆ.